ಮಂಗಳೂರಿನ ಎಸ್ಸಿಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಎಸ್ಸಿಎಸ್ ಫಸ್ಟ್ ಗ್ರೇಡ್ ಕಾಲೇಜಿನ ವತಿಯಿಂದ ಸಂಭ್ರಮ ಎಂಬ ಕಾರ್ಯಕ್ರಮವು ಎ ಬ್ಲಾಕ್ ಅರೆನಾ ಎಸ್ಸಿಎಸ್ ರಿವರ್ ಸೈಡ್ ಕ್ಯಾಂಪಸ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತುಳು ಚಿತ್ರ ನಿರ್ದೇಶಕ ವಿಜಯಕುಮಾರ್ ಕೋಡಿಯಾಲ್ಬೈಲ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಪ್ರತಿಭೆಗಳಿರುತ್ತದೆ, ಅದನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಹೆತ್ತವರು ಮಾಡಬೇಕು ಎಂದರು. ಸಂದೇಶದೊಂದಿಗೆ ಒಂದು 20 ವರ್ಷದ ಹಿಂದೆ ನಾನೊಂದು ಕಿರುಚಿತ್ರವನ್ನು ಮಾಡಿದ್ದೆ. ಅದರಲ್ಲಿ ಏನಂತ ಹೇಳಿದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಂದು ಸೂಕ್ತವಾದ ಪ್ರತಿಭೆ ಅಡಗಿರ್ತದೆ. ಆ ಪ್ರತಿಭೆಗೆ ಪ್ರೋತ್ಸಾಹ ನೀಡುವಂಥ ಜವಾಬ್ದಾರಿ ಪೋಷಕರದ್ದು ಮತ್ತು ಶಿಕ್ಷಕರದ್ದಾಗಿರ್ತದೆ. ಆ ರೀತಿ ಪ್ರೋತ್ಸಾಹ ನೀಡಿದಾಗ ಮಾತ್ರ ಅವರಲ್ಲಿದ್ದ ಸೂಕ್ತ ಪ್ರತಿಭೆ ಹೊರಗೆ ಬಂದು ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಲೋಕಕ್ಕೆ ಅವರಿಗೆ ಪ್ರವೇಶ ಆಗಲಿಕ್ಕೆ ಒಂದು ಸಿಗ್ತದೆ. ಖಂಡಿತವಾಗಿ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಎಲ್ಲ ಕಾಲೇಜುಗಳಲ್ಲಿ ರಂಗಭೂಮಿಗೆ ದೊಡ್ಡ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಈಗ ಮೊದಲು ಆಳ್ವಾಸ್ ಇತ್ತು, ಒಂದು ಅಲೋಷಿಯಸ್ ಇತ್ತು, ಕೆಲವೊಂದು ಕಡೆಗಳಲ್ಲಿ ಮಾತ್ರ. ಆದರೆ ಈಗ ಹೆಚ್ಚಿನ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಲೋಕಕ್ಕೆ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಸ್ಸಿಎಸ್ ಶಿಕ್ಷಣ ಸಂಸ್ಥೆ ಕೂಡ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಿದೆ. ವರ್ಷ ಪೂರ್ತಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇವತ್ತು ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಬಹುಮಾನ ಅಂತ ಹೇಳಿದ ಕೂಡಲೇ ಗೆಲ್ಲುವುದು ಮಾತ್ರ ಒಂದು ಸ್ಪರ್ಧೆಯ ಮುಖ್ಯ ಅಂಶ ಆಗಿರುವುದಿಲ್ಲ. ಯಾಕಂತ ಹೇಳಿದರೆ, ಎಷ್ಟು ಸಲ ಸೋಲ್ತೇವೆ ನಾವು, ಅದು ಗೆಲುವಿನ ಮೆಟ್ಟಲಾಗ್ತದೆ. ನನ್ನ ಜೀವನದಲ್ಲಿ ಅದೇ ಆದದ್ದು. ಎಸ್ಸಿಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಆಡಳಿತಾಧಿಕಾರಿ ಯುಕೆ ಖಾಲಿದ್ ಮಾತನಾಡಿ, ಸಾಧಕರಿಂದ ಮಾರ್ಗದರ್ಶನವನ್ನು ಮತ್ತು ಅವರ ಜೀವನವನ್ನು ಸ್ಫೂರ್ತಿಯಾಗಿರಿಸಿ ಅಭ್ಯಾಸ ಮಾಡಿದರೆ ಮಾತ್ರ ಸಾಧನೆ ಮಾಡಲು ಸಾಧ್ಯ ಎಂದರು. ಚಿಕ್ಕಂದಿನಿಂದ ಕಲಿತಿದ್ದೇವೆ, ಸೂರ್ಯನ ಬೆಳಕು ಅದು ಒರಿಜಿನಲ್ ಬೆಳಕು, ಮೂಲ ಬೆಳಕಿನ ಮೂಲ ಸೂರ್ಯ. ಚಂದ್ರನ ಬೆಳಕು ಅದು ಪ್ರತಿಫಲಿತ ಬೆಳಕು, ಅದು ಸೂರ್ಯನಿಂದ ಎರವಲು ಪಡೆದಂತಹ ಬೆಳಕಿನಿಂದ ಅದು ನಮಗೆ ಬೆಳಕನ್ನು ನೀಡ್ತಾ ಇದೆ. ಇಲ್ಲಿ ವಿಜಯಕುಮಾರ್ರಂತಹ ಸೂರ್ಯರು ನಮ್ಮಂತಹ ಚಂದ್ರರಿಗೆ ತನ್ನ ಬೆಳಕನ್ನು ನೀಡಿ ನಮ್ಮಲ್ಲಿರುವ ಅಥವಾ ನಿಮ್ಮಲ್ಲಿರುವ ಪ್ರತಿಭೆಯನ್ನು ಅದು ಪುನಃ ಅದಕ್ಕೊಂದು ಜೀವ ಕೊಡಲಿಕ್ಕಾಗಿ ಹಾಗೂ ಅದನ್ನು ಬೆಳೆಸಲಿಕ್ಕಾಗಿರುವಂತಹ ಒಂದು ಮಾಧ್ಯಮಗಳಾಗಿ ಅವರಿದ್ದಾರೆ. ಅವರಿಂದ ಪ್ರೇರಿತರಾಗಿ ಅವರ ಅನುಭವಗಳನ್ನು ನಿಮ್ಮ ಮುಂದೆ ಹೇಳಿದರು. ನೀವು ಯಾವತ್ತೂ ನೋಡಿ, ನೀವು ಇತಿಹಾಸವನ್ನು ಓದಿದಾಗ ನಿಮಗೆ ಕಾಣಲು ಸಿಗ್ತದೆ ಯಾರೆಲ್ಲ ಅತ್ಯಂತ ಉನ್ನತ ಸ್ಥಾನಕ್ಕೆ ಮುಟ್ಟಿದ್ದಾರೆ, ಯಾರೆಲ್ಲ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಥವಾ ಉನ್ನತ ಸಾಧನೆಯನ್ನು ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ಅವರ ಶಾಲೆಗಳಲ್ಲಿ ದಾಖಲೆಯನ್ನು ನಿರಾಕರಿಸಲಾಗಿದೆ. ಎಸ್ಸಿಎಸ್ ಫಸ್ಟ್ ಗ್ರೇಡ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಬಾಲಕೃಷ್ಣ ಭಾರದ್ವಾಜ್, ಎಸ್ಸಿಎಸ್ ಪ್ರೀ ಸ್ಕೂಲ್ನ ಪ್ರಾಂಶುಪಾಲರಾದ ವಿನಯ ಡಿಸೋಜಾ, ಎಸ್ಸಿಎಸ್ ರಿವರ್ ಸೈಡ್ ಇಂಟರ್ನ್ಯಾಷನಲ್ ಅಕಾಡೆಮಿಯ ಪ್ರಾಂಶುಪಾಲರಾದ ಹೆಲೆನ್ ಲೋಬೋ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.